ಹೆದೆಕೋಟೆ ತಾಲೂಕಿನ ಕೇಂದ್ರ ಸ್ಥಾನದಿಂದ ಕೇವಲ 3 ಕಿಲೋಮೀಟರ್ ಕೂಗಳತೆಯಲ್ಲಿರುವ ಮೊತ್ತ ಗ್ರಾಮದ ಸಂಪರ್ಕ ರಸ್ತೆಯ ದುಸ್ಥಿತಿ ಹೇಳತೀರದಾಗಿದೆ. ಸುಮಾರು 10 ವರ್ಷಗಳಿಂದಲೂ ಕೋಟೆಯಿಂದ ಅಂತರ ಸಂತೆ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮೊತ್ತ ರಸ್ತೆ ಹದಗೆಟ್ಟು ಕೊಂಪೆಯಾಗಿರುವುದು ಆಡಳಿತವನ್ನ ನಾಚಿಸುವಂತಿದೆ. ಇದರಿಂದ ಶಾಲಾ ಮಕ್ಕಳು, ವಯೋವೃದ್ಧರು, ಗರ್ಭಿಣಿ ಬಾಣಂತಿಯರು ದಿನನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಹಲವು ಬಾರಿ ದಾರಿ ಮಧ್ಯದಲ್ಲಿ ಸಾವು ನೋವುಗಳಾಗಿರುವ ಉದಾಹರಣೆಯೂ ಸಹ ಇವೆ. ಕೇವಲ 3 ಕಿಲೋಮೀಟರ್ ದೂರದ ಪಟ್ಟಣಕ್ಕೆ 15 ಕಿಲೋಮೀಟರ್ ಸುತ್ತಿ ಬರುವ ಪರಿಪಾಠ ಈ ಭಾಗದ ಜನರದ್ದಾಗಿದೆ. ಈ ಹದಗೆಟ್ಟ ರಸ್ತೆಯಿಂದ ಸರ್ಕಾರಿ ಬಸ್ ಸಹ ಬರುತ್ತಿಲ್ಲ. ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ಬಾಡಿಗೆ ವಾಹನ ಬೇಕಾದರೆ 500,000 ಕೊಡಬೇಕು, ಇಲ್ಲ ಎಂದರೆ ಬಾಡಿಗೆಗೆ ವಾಹನಗಳೇ ಬರುವುದಿಲ್ಲ ಎಂದು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಆಡಳಿತದವರಿಗೆ ಸಾರ್ವಜನಿಕರು ಇಡೀ ಶಾಪ ಹಾಕುತ್ತಿದ್ದಾರೆ. ವರದಿ ಮಾಲಾರ ಮಹದೇವಸ್ವಾಮಿ. ನಾವು ಇದೇ ಗ್ರಾಮದವರು, ಮೊತ್ತ ಗ್ರಾಮದವರು. ಇಲ್ಲಿ ನಾವು ಪ್ರತಿನಿತ್ಯ ತಿರುಗ್ತಾ ಇರ್ತೀವಿ. ಅದರಿಂದ ಈ ರೋಡ್ ತುಂಬಾ ಹಾಳಾಗೋಗಿದೆ. ಇದನ್ನ ಎಲ್ಲ ಯಾರು ಮೊದಲೊಂದ್ಸರಿ ಇದೇ ತರ ಇದು ಮಾಡಿ ಎಲ್ಲ ಸದಸ್ಯರೆಲ್ಲ ಹೇಳಿ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕ್ಸಿದ್ರು. ಈಗ 2-3 ವರ್ಷದಿಂದ ಸಖತ್ತು ಹಾಳಾಗಿರೋದ್ರಿಂದ ಈ ರೋಡನ್ನ ಬೇರೆ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. HD ಕೋಟೆಯಿಂದ ಬರೀ ಇಲ್ಲಿಗೆ 3 ಕಿಲೋಮೀಟರ್ ಅಷ್ಟೇ ಇರೋದು. ಅಂತರ ಸಂತೆಗೆ ಮತ್ತೆ ಕೇರಳ ರೋಡಿಗೆ ತುಂಬಾ ಹತ್ರ ಅಂತ ಅಂದ್ಬಿಟ್ಟು ಸಖತ್ ಗಾಡಿಗೆ ವಾಹನಗಳೆಲ್ಲ ಇಲ್ಲೇ ತಿರ್ಗಾಡೋದು. ಶಾಲಾ ಮಕ್ಕಳು ಮತ್ತೆ ಗರ್ಭಿಣಿಯರಿಗೆ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಇದಾಗುತ್ತೆ ಅಂತ ಅಂದ್ಬಿಟ್ಟು ಹ್ಯಾಂಡ್ ಪೋಸ್ಟ್ ಮಾರ್ಗವಾಗಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅದರಿಂದ ನೀವು ಇದನ್ನ ಹೋದ್ ಸರಿ ಚಿಕ್ಕಮದವರು ಬಂದಿದ್ರು, ಅನಿಲ್ ಚಿಕ್ಕಮದವರು ಬಂದು ಇದನ್ನ ಮಾಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಆಗಿದೆ ಅಂತ ಹೇಳಿದ್ರು. ಅದು ಇನ್ನೂ ರೆಡಿ ಮಾಡಿಸ್ಕೊಟ್ಟಿಲ್ಲ. ಅದರಿಂದ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ